ಇದು ನಂಜಿನ ಮೆರವಣಿಗೆ ಅಲ್ಲ, ಇದು ಹಂಗಿನ ಮೆರವಣಿಗೆಯೂ ಅಲ್ಲ. ಇದು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಉರಿಯುತ್ತಿರುವಂತಹ ಕೆಚ್ಚೆದೆಯ ಕಿಚ್ಚಿನ ಪಂಜಿನ ಮೆರವಣಿಗೆ ಅಂತ. ನನ್ನ ಕಚೇರಿಯ ಸಮೀಪ ಸ್ವಲ್ಪ ಒಂದು ಎತ್ತರದ ಜಾಗ ಇದೆ. ಅಲ್ಲಿ ನಿಂತು ನಾನಿವತ್ತಿನ ಈ ಪಂಜಿನ ಮೆರವಣಿಗೆಯನ್ನು ಗಮನಿಸ್ತಾ ಇದ್ದೆ. ಆವಾಗ ನನಗೆ ಏನು ಅನಿಸಿತ್ತು ಅಂತ ಹೇಳಿದರೆ, ಕತ್ತಲೆಯ ರಾತ್ರಿಯಲ್ಲಿ ಕಾರ್ಗತ್ತಲಿನ ಮಧ್ಯದಲ್ಲಿ ಮೆರವಣಿಗೆ ಹೊರಟ ಬೆಳಕಿನ ಮೊಂಬತ್ತಿಗಳು, ಇದು ನಾಳಿನ ದಿನದ ಆಶಾ ಜ್ಯೋತಿಗಳು. ಅದರ ಜೊತೆಗೆ ಎಷ್ಟು ಗಂಭೀರವಾಗಿ ಆಲೋಚನೆ ಮಾಡಬೇಕಾಯಿತು ಅಂತ ಹೇಳಿದರೆ, ಅಥವಾ ಮನಸ್ಸಿಗೆ ಹೇಗೆ ಅನ್ನಿಸಿತು ಅಂತ ಹೇಳಿದರೆ, ಆ ಹೋಗ್ತಾ ಇದ್ದಂತಹ ಆ ಒಂದು ಫೋರ್ಸನ್ನು ನೋಡಿದಾಗ ಇದು ನಂಜಿನ ಮೆರವಣಿಗೆ ಅಲ್ಲ, ಇದು ಹಂಗಿನ ಮೆರವಣಿಗೆಯೂ ಅಲ್ಲ. ಇದು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಉರಿಯುತ್ತಿರುವಂತಹ ಕೆಚ್ಚೆದೆಯ ಕಿಚ್ಚಿನ ಪಂಜಿನ ಮೆರವಣಿಗೆ ಅಂತ. ಆ ರೀತಿಯ ಒಂದು ಫೋರ್ಸ್ ಇತ್ತು, ಆ ರೀತಿಯ ಒಂದು ಭಾವನೆ ಇತ್ತು ಅದರಲ್ಲಿ. ಇನ್ನೂ ಮುಂದುವರಿದು ಈ ವೇದಿಕೆ ಹತ್ತಿರಕ್ಕೆ ಬಂದಾಗ, ಇಲ್ಲಿಗೆ ಬಂದಾಗ, ಎರಡು ಭಾವನೆಗಳು ಏಕಕಾಲದಲ್ಲಿ ನನ್ನ ಮನಸ್ಸಿಗೆ ಬಂತು. ಒಂದು ಭಾವನೆ ಅಂತ ಹೇಳಿದರೆ ಒಂದು ರೋಮಾಂಚನದ ಭಾವನೆ, ಇನ್ನೊಂದು ಅಚ್ಚರಿಯ ಭಾವನೆ. ಅಚ್ಚರಿ ಯಾಕೆ ಆಯಿತು ಅಂತ ಹೇಳಿ ಶುರುವಿಗೆ ನಿಮ್ಮಲ್ಲಿ ಹೇಳುದಿದ್ರೆ, ಪುತ್ತೂರಿನಲ್ಲಿ ಸಮುದ್ರ ಇಲ್ಲ, ಪುತ್ತೂರಿನಲ್ಲಿ ಜೋಗದ ಜಲಪಾತವೂ ಇಲ್ಲ. ಆದರೆ ರವೀಶ್ ಪಡುಮಲೆಯವರ ಭಾಷಣ ಕೇಳ್ತಾ ಇದ್ದಾಗ ನಮಗೆ ಹೇಗೆ ಅನ್ನಿಸ್ತಾ ಇತ್ತು ಅಂತ ಹೇಳಿದರೆ, ಆ ಪಡುವಣದ ಅಂಚಿನ ಸಮುದ್ರ ಅದಿವತ್ತು ಪುತ್ತೂರಿನಲ್ಲಿ ಬೋರ್ಗರೆಯುತ್ತಾ ಇದೆ ಅಂತ, ಅಥವಾ ಜೋಗದ ಜಲಪಾತದ ವಾಗ್ಜರಿ ಪುತ್ತೂರಿನಲ್ಲಿ ಧುಮ್ಮಿಕ್ಕಿ ಹರಿಯುತ್ತಾ ಇದೆ ಅಂತ ಹೇಳುವಂಥ ಒಂದು ಭಾವನೆ ಬರ್ತಾ ಇತ್ತು. ಇನ್ನು ರೋಮಾಂಚನ ಯಾಕೆ ಆಯಿತು ಅಂತ ಹೇಳಿದರೆ, ಅದು ಕಾಕತಾಳೀಯವ, ಯೋಜನೆಯ, ಯೋಜಿತ ಕಾರ್ಯಕ್ರಮವೋ ಗೊತ್ತಿಲ್ಲ. ಕಾರ್ಯಕ್ರಮ ಎಲ್ಲಿ ಆಗ್ತಾ ಇದೆ ಅಂತ ಹೇಳಿದರೆ, ಅಖಂಡ ಭಾರತದ ಸಂಕಲ್ಪ ಆಗ್ತಾ ಇರತಕ್ಕಂಥದ್ದು ಅಖಂಡ ಜ್ಯೋತಿಯ ಸನ್ನಿಧಾನದಲ್ಲಿ. ಅಖಂಡ ಜ್ಯೋತಿ ಅಂತ ಯಾವುದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇಲ್ಲಿ ಬಹುಶಃ ಇಡೀ ದೇಶದಲ್ಲೇ ಮೂರನೆಯದು ಅಂತ ಹೆಗ್ಗಳಿಕೆ ಉಳ್ಳಂತಹ ಅಮರ್ ಜವಾನ್ ಜ್ಯೋತಿ, ಅದು ದಿನದ 24 ಗಂಟೆ 365 ದಿವಸ ಕೂಡ ಈ ಅಮರ್ ಜವಾನ್ ಜ್ಯೋತಿ ಇಲ್ಲಿ ಬೆಳಗ್ತಾ ಇದೆ. ಆ ಅಮರ್ ಜವಾನ್ ಜ್ಯೋತಿಯ ಒಂದು ಹಿನ್ನೆಲೆಯನ್ನು ನಾವು ಗಮನಿಸಿದರೆ, ಒಂದು ಜಾತಿಯ ಹಂಗಿಲ್ಲ, ಭಾಷೆಯ ಗೋಜಲೆ ಇರಲ್ಲ, ಅಥವಾ ಯಾವ ರಾಜ್ಯದವ ಎಲ್ಲಿಯವ ಅಂತ ಹೇಳುವಂಥ ಪರಿಮಿತಿಯೂ ಇಲ್ಲ. ಒಂದೇ ಒಂದಿರತಕ್ಕಂಥದ್ದು ಏನಂತ ಹೇಳಿದರೆ, ತಾನು ಭಾರತೀಯ, ನನ್ನ ತಾಯಿ ಭಾರತಿ, ಆ ಭಾರತೀಯ ಸೆರಗಿಗೆ ಕೈ ಹಾಕಿದವನ ಕೈಯನ್ನು ಕತ್ತರಿಸ್ತೇನೆ, ಅಗತ್ಯ ಬಿದ್ದರೆ ತನ್ನ ತಲೆಯನ್ನು ಬೇಕಾದರೂ ನೈವೇದ್ಯವಾಗಿ ಅರ್ಪಿಸ್ತೇನೆ ಅಂತ ಹೇಳತಕ್ಕಂತಹ ಮನೋಭಾವನೆಯುಳ್ಳಂತಹ ಈ ಸೈನಿಕ, ಆ ಯೋಧ, ಜವಾನ್, ಅವನ ಆ ಒಂದು ಜ್ಯೋತಿಯ ಸನ್ನಿಧಾನದಲ್ಲಿ ಅಖಂಡ ಜ್ಯೋತಿಯ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಇವತ್ತು ಎರಡು ಸೈನಿಕರನ್ನ ಈ ವೇದಿಕೆಯಲ್ಲಿ ಅಖಂಡ ಸಂಕಲ್ಪದ ದಿನದಲ್ಲಿ, ಅಖಂಡ ಭಾರತ ಸಂಕಲ್ಪದ ದಿನದಲ್ಲಿ ಸನ್ಮಾನವನ್ನು ಕೂಡ ಮಾಡಿದೆ. ಈ ಒಂದು ಕಾರಣಕ್ಕಾಗಿ ರೋಮಾಂಚನದ ಭಾವನೆ. ಬಂಧುಗಳೇ, ಎರಡು ಪ್ರಶ್ನೆ ಈ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಬರಲೇಬೇಕಾದಂತಹದ್ದು. ಯಾಕೆಂತ ಹೇಳಿದರೆ, ಅದು ಕೂಡ ಒಂದು ಅಧ್ಯಕ್ಷೀಯ ನೆಲೆಯಲ್ಲಿ ನಾನು ನಿಂತಾಗ ಯೋಚನೆ ಮಾಡುವಾಗ ನನಗೆ ಕಂಡಂತಹದ್ದು ಅಖಂಡತೆ ಅಂತ ಹೇಳುವಂತಹ ಒಂದು ಶಬ್ದ. ನೋಡಿ, ಅಖಂಡ ಅಂತ ಹೇಳುವಂಥ ಶಬ್ದ ಇದೆ. ಈ ಅಖಂಡತೆ ಅಂತ ಹೇಳುವಂತಹದ್ದನ್ನು ಬಹಳಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಇವತ್ತೊಂದು ಎಜೆಂಡಾ ಅಂತ ಹೇಳ್ತಾ ಇದ್ದಾರೆ. ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು, ಅಥವಾ ಇದರ ಬಗ್ಗೆ ಇನ್ನಷ್ಟು ನಾವು ಹೆಚ್ಚಿನ ಆಲೋಚನೆ ಮಾಡಬೇಕು. ಅಖಂಡ ಭಾರತದ ಸಂಕಲ್ಪ ಅಂತ ಹೇಳುವಂತಹದ್ದು ಅದು ಒಂದು ಹಿಂದೂ ಜಾಗರಣ ವೇದಿಕೆಯ, ಅಥವಾ ಒಂದು ವಿಶ್ವ ಹಿಂದೂ ಪರಿಷತ್ತಿನ, ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರ ಸಂಘಟನೆಗಳ ಒಂದು ಎಜೆಂಡವ? ಈ ಪ್ರಶ್ನೆಯನ್ನು ನಾವು ನೋಡಿದರೆ ಅದಕ್ಕೆ ಉತ್ತರ ಬಹುಶಃ ನಾನು ವಕೀಲನಾಗಿದ್ದುಕೊಂಡು ನಾನು ಹೇಳುವುದು ಏನಂತ ಹೇಳಿದರೆ, ನಮ್ಮ ಶಬ್ದದಲ್ಲಿ ಬೇಡ, ನಮ್ಮ ಭಾಷೆಯಲ್ಲಿ ಬೇಡ. ಇವತ್ತು ನಾವು ಚಾಲೆಂಜ್ ಆಗಿ ಹೇಳ್ತೇನೆ, ನೀವು ಯಾರು ಬೇಕಾದರೂ ಕೂಡ ಅಂತರ್ಜಾಲದಲ್ಲಿ ಎಲ್ಲಿಯಾದರೂ ಹುಡುಕಿದ್ರೆ, ಅಂದರೆ ಇಂಟರ್ನೆಟ್ ಅಂತ ನಾವು ಏನು ಹೇಳ್ತೇವೆ, ಅಲ್ಲಿ ನೋಡಿದರೆ ನಮಗೆ ಒಂದು ನಿದರ್ಶನ ಸಿಗ್ತದೆ. ಎಂಥ ಅದ್ಭುತವಾಗಿದೆ ಅಂತ ಹೇಳಿದರೆ, ಪಾಕಿಸ್ತಾನದ ಒಂದು ಪತ್ರಿಕೆ ಇದೆ, ದಿ ನೇಷನ್ ಅಂತ. ದಿ ನೇಷನ್ ಅಂತ ಹೇಳುವಂತಹ ಈ ಪಾಕಿಸ್ತಾನದ ಪತ್ರಿಕೆಯವರು ಒಮ್ಮೆ ನಮ್ಮ ಭಾರತದ ಸರ್ವೋಚ್ಚ ನ್ಯಾಯಾಲಯ
ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದಂತಹ ಮಾರ್ಕಾಂಡೇಯ ಕಾಟ್ಜು ಎಂಬಂತಹ ಒಬ್ಬ ನ್ಯಾಯಾಧೀಶರನ್ನ ಸಂದರ್ಶನ ಮಾಡ್ತಾರೆ. ಆ ಸಂದರ್ಶನದಲ್ಲಿ ಅವರು ಕೇಳಿದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸರ್ ಇವತ್ತು ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ಭಾರತದಲ್ಲಿ ಒಂದು ಕಡೆಯಿಂದ ಪಾಕಿಸ್ತಾನದ ಸಮಸ್ಯೆ ಇದೆ, ಇನ್ನೊಂದು ಕಡೆಯಿಂದ ಬಾಂಗ್ಲಾದೇಶದ ಸಮಸ್ಯೆ ಇದೆ, ಅಥವಾ ಇನ್ನು ಹಲವಾರು ಗಡಿಯ ಸಮಸ್ಯೆಗಳಿವೆ. ಈ ಸಮಸ್ಯೆಗಳಿಗೆ ಏನು ಪರಿಹಾರ ಅಂತ ನೀವು ಹೇಳ್ತೀರಿ? ಇದು ಸರ್ವೋಚ್ಚ ನ್ಯಾಯಾಲಯದ, ಅಂದ್ರೆ ಒಬ್ಬ ನ್ಯಾಯಾಧೀಶ ಅಂತ ಹೇಳಿದ್ರೆ ಒಂದು ಮಾತನಾಡುವ ದೇವರು ಅಂತ ನಾವು ಭಾವಿಸ್ತೇವೆ, ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ಮಿಗಿಲಾದ್ದು ನಮಗೆ ಇವತ್ತು ಇಲ್ಲ, ದಟ್ ಈಸ್ ದ ಫೈನಲ್ ವರ್ಡಿಕ್ಟ್. ಅಂತಹ ಒಬ್ಬ ನ್ಯಾಯಾಧೀಶ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಇದ್ದವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಉತ್ತರ ಇದೆ ಅಂತ ಆದ್ರೆ, ಇವತ್ತು ನಿಜವಾದ ಒಂದು ಜಾತ್ಯತೀತತೆ ಅಂತ ಹೇಳುವಂತಹದ್ದನ್ನು ನಾವು ಭಾರತದಲ್ಲಿ ಕಾಣಬೇಕು ಅಂತ ಇದ್ರೆ, ಅಥವಾ ಸ್ಥಿರವಾದಂತಹ ಒಂದು ರಾಜಕೀಯವನ್ನ ನಾವು ಭಾರತದಲ್ಲಿ ಕಾಣಬೇಕು ಅಂತ ಇದ್ರೆ, ಈ ಗಡಿಯ ಸಮಸ್ಯೆಗಳನ್ನ ನಾವು ಮೀರಿ ನಿಲ್ಲಬೇಕು ಅಂತ ಇದ್ರೆ, ಅದಕ್ಕೆ ಇರತಕ್ಕಂತಹ ಪರಿಹಾರ ಏನು ಅಂತ ಹೇಳಿದ್ರೆ ಪುನರ್ ಏಕೀಕರಣ. ಅಂದ್ರೆ ಅಖಂಡವಾದಂತಹ ಒಂದು ಭಾರತ ಯಾವಾಗ ಸ್ಥಾಪನೆ ಆಗ್ತದೆ, ಯಾವತ್ತದು ನನಸಾಗ್ತದೆ, ಆ ದಿನ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಇದನ್ನು ಉತ್ತರ ಕೊಟ್ಟಂತವರು, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದಂತಹ, ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂತಹ, ಜಡ್ಜ್ಮೆಂಟ್ ಕೊಡತಕ್ಕಂತಹ ಒಬ್ಬ ನ್ಯಾಯಾಧೀಶರು ಹೇಳಿದಂಥದ್ದು. ಹಾಗಿದ್ರೆ ಈಗ ನಾವು ಕೇಳತಕ್ಕಂತಹ ಪ್ರಶ್ನೆ, ಆ ಪ್ರಶ್ನೆ ಕೇಳುವವರಲ್ಲಿ ನಮ್ಮ ಪ್ರಶ್ನೆ, ಇದು ಎಜೆಂಡವಾ? ಖಂಡಿತವಾಗಿ ಇದು ಎಜೆಂಡಾ ಅಲ್ಲ, ಇದು ಸಹಜತೆ. ಅಖಂಡತೆ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ನನ್ನ ದೃಷ್ಟಿಯಲ್ಲಿ ಅಖಂಡತೆ ಅಂತ ಹೇಳಿದರೆ ಅದೊಂದು ಪರಿಪೂರ್ಣತೆ, ಅದೊಂದು ಸಹಜತೆ. ನಾವು ತಾಯಿಯನ್ನು, ಒಂದು ಭಾರತವನ್ನು ಇವತ್ತು ಕೇವಲ ಒಂದು ವಸ್ತುವಾಗಿ ಒಂದು ಕಾಣ್ತಾ ಇಲ್ಲ. ಭಾರತವನ್ನ, ನಮ್ಮ ದೇಶವನ್ನ ನಾವು ಕಾಣುವಂತಹ ದೃಷ್ಟಿ ಎಂತಹ ಒಂದು ಉದಾತ್ತವಾದಂತಹ ದೃಷ್ಟಿ, ಎಂಥ ಒಂದು ದೊಡ್ಡ ಮಟ್ಟದ ದೃಷ್ಟಿಯಿಂದ ನಾವು ಕಾಣ್ತೇವೆ ಅಂತ ಹೇಳಿದ್ರೆ, ಭಾರತ ಮಾತೆ ಅಂತ ಒಂದು ತಾಯಿಯ ಸ್ಥಾನವನ್ನ ಕೊಟ್ಟು ಈ ಮಣ್ಣನ್ನು ನಾವು ಗೌರವಿಸ್ತೇವೆ. ಒಂದು ಹೆಣ್ಣನ್ನ, ಒಂದು ತಾಯಿಯನ್ನ ನಾವು ಯಾವ ಸ್ವರೂಪದಿಂದ ನೋಡ್ಲಿಕ್ಕೆ, ನೋಡಿ ನಾನು ಅಲ್ಲಿ ಕೂಡ ಸಹಜವಾಗಿ ಹೇಳ್ತೇನೆ, ಸಹಜತೆ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಕಾರಣಕ್ಕೆ, ಆ ಹೆಣ್ಣನ್ನ ನಾವು ಪರಿಪೂರ್ಣ ಸ್ತ್ರೀಯನ್ನ ಯಾವ ರೀತಿಯಿಂದ ನಾವು ಕಾಣಲಿಕ್ಕೆ ಬಯಸ್ತೇವೆ. ತಲೆಯಲ್ಲಿ ಇರತಕ್ಕಂತಹ ಮುಡಿಯ ತುಂಬ ಮಲ್ಲಿಗೆ, ಅಥವಾ ಹಣೆಯ ತುಂಬ ಇರತಕ್ಕಂತಹ ಕುಂಕುಮ, ಪರಿಪೂರ್ಣವಾದಂತಹ ಒಂದು ಹೆಣ್ಣಿಗೆ ಇರತಕ್ಕಂತಹ ಒಂದು 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 ಸಾಕ್ಷಿ ಅದು. ಹೀಗಿರತಕ್ಕಂಥ ಸಂದರ್ಭದಲ್ಲಿ ನೀವು ತಲೆಯಲ್ಲಿರತಕ್ಕಂತಹ ಮುಡಿಯಲ್ಲಿರತಕ್ಕಂತಹ ಮಲ್ಲಿಗೆಯನ್ನು ಕಿತ್ತು ತೆಗಿತೇನೆ ಅಂತ ಹೇಳಿದರೆ, ಹಣೆಯಲ್ಲಿರತಕ್ಕಂತಹ ಕುಂಕುಮವನ್ನು ಒರೆಸಿ ಹಾಕ್ತೇನೆ ಅಂತ ಹೇಳಿದರೆ, ಅದು ಸಹಜತೆಯ, ಅದು ಪರಿಪೂರ್ಣತೆಯ ಅಲ್ಲ. ಇವತ್ತು ಒಂದು ಪಾಕಿಸ್ತಾನ ಏನು ತುಂಡಾಗಿ ಹೋಯಿತು ಅಂತ ಹೇಳಿದರೆ ಮುಡಿಯ ಮಲ್ಲಿಗೆ ಹೋದಾಗೆ, ಬಾಂಗ್ಲಾ ಏನು ನಮ್ಮಿಂದ ಕೈಜಾರಿ ಹೋಯಿತು ಅಂತ ಹೇಳಿದರೆ ಹಣೆಯ ಕುಂಕುಮವನ್ನು ನಾವು ಅಳಿಸಿದ ಹಾಗೆ. ಹಾಗಾಗಿ ಮತ್ತೊಮ್ಮೆ ಆ ಪರಿಪೂರ್ಣತೆ ಬರಬೇಕು ಅಂತ ಇದ್ದರೆ ಅಖಂಡತೆ ನಮಗೆ ಸಹಜವಾಗಿ ಬರಬೇಕು. ಹಾಗಾಗಿ ಅದು ಪರಿಪೂರ್ಣತೆಯಾಗಬೇಕಿದ್ರೆ, ಅದು ಸಹಜತೆಯಾಗಿರಬೇಕಿದ್ರೆ ಪುನರ್ ಏಕೀಕರಣ ಅಂತ ಹೇಳುವಂಥದ್ದು ಆಗಲೇಬೇಕು ಅಂತ. ಇದರ ಜೊತೆಯಲ್ಲಿ ಎಜೆಂಡವ ಅಂತ ಹೇಳಿದಂತಹ ಇನ್ನೊಂದು ಪ್ರಶ್ನೆಗೆ, ಯಾಕೆ ನಾವು ಅಖಂಡ ಸಂಕಲ್ಪವನ್ನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ಅತ್ಯಂತ ಸುಂದರವಾಗಿ ಹೇಳಿದ್ದಾರೆ. ಗಂಗೆ ಇದ್ದರೆ, ತುಂಗೆ ಇದ್ದರೆ, ವರ ಹಿಮಾಲಯವಿದ್ದರೆ, ದೈವ ಸಾಸಿರ 100 ಮಂದಿರ ಇದ್ದರೆ ಏನು ಫಲ, ಮನೆಯ ಮಕ್ಕಳೇ ನಾವು ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ. ಇಲ್ಲಿ ನಮ್ಮ ಹಲವಾರು ವಕೀಲ ಮಿತ್ರರಿದ್ದಾರೆ. ಹಿಂದುಗಡೆಯಲ್ಲಿ ವಿರೂಪಾಕ್ಷರಿದ್ದಾರೆ, ಎದುರುಗಡೆಯಲ್ಲಿ ಚಿನ್ಮಯರಿದ್ದಾರೆ, ಮಂಜುನಾಥರಿದ್ದಾರೆ. ಸರ್, ನಾನು ಕೇಳತಕ್ಕಂಥ ಒಂದು ಸಣ್ಣ ಸರಳವಾದಂತಹ ಪ್ರಶ್ನೆ ಏನು ಅಂತ ಹೇಳಿದರೆ, ವಿಭಜನೆ ಅಂತ ಹೇಳುವಂಥದ್ದು ಎಲ್ಲಿಂದ ಆಗ್ತದೆ? ಸಹಜವಾಗಿ ಗಮನಿಸಿ, ನಮ್ಮ ಮನೆಯನ್ನೇ ತಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಆದರೆ ಕೂಡ ವಿಭಜನೆ ಆಗುದಿದ್ರೆ, ಅಥವಾ ಅಖಂಡತೆಗೆ ಧಕ್ಕೆ ಬರ್ತಾ ಇದ್ರೆ, ಅದು ಖಂಡವಾಗ್ತಾ ಇದ್ರೆ, ಅದು ಎಲ್ಲಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮಿಂದಲೇ ಆಗ್ತಾ ಇದೆ. ಮನೆಯವರೇ ಮಾಡಬೇಕು. ಹೊರಗಿನವ ಬಂದು ನಮ್ಮನ್ನ ವಿಭಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆತ ವಿಭಜನೆಯ ಬೀಜವನ್ನ ಬಿತ್ತಬಹುದು, ನಮ್ಮ ತಲೆಗೆ ತುಂಬಿಸಬಹುದು. ಹೊರತಾಗಿ ವಿಭಜನೆ ಆಗುವಂತದ್ದು ಎಲ್ಲಿಂದ ಅಂತ ಹೇಳಿದ್ರೆ, ಯಾರಿಗೆ ಪಾಲು ಕೇಳುವ ಹಕ್ಕುಂಟು ಒಂದು ಮನೆಯಲ್ಲಿ ಅಥವಾ ಒಂದು ಆಸ್ತಿಯಲ್ಲಿ, ಆತ ಕೇಳಿದ್ರೆ ಮಾತ್ರ ಅಲ್ವಾ ಪಾಲಾಗುದು. ಇಲ್ಲ, ಪಾಲು ಆಗುದಿಲ್ಲ, ನಾನು ಕೂಟು ಕುಟುಂಬವಾಗಿರ್ತೇವೆ, ನಾವೆಲ್ಲ ಮನೆಯವರು ಒಟ್ಟಾಗಿ ಇರ್ತೇವೆ ಅಂತ ಹೇಳಿದ್ರೆ ಅಲ್ಲಿ ಪಾಲಾಗ್ಲಿಕ್ಕೆ ಸಾಧ್ಯ ಉಂಟಾ? ವಿಭಜನೆ ಆಗ್ಲಿಕ್ಕೆ ಉಂಟಾ? ಎಷ್ಟು ಸರಳವಾದಂತಹ ವಿಚಾರ. ಇವತ್ತು ನಾವು ಮನೆಯವರು, ಅಂದ್ರೆ ನಾವು ಭಾರತೀಯರು, ಈ ಸಹಜವಾದಂತಹ ವಿಚಾರವನ್ನ ನಾವು ಮರೆತಿದ್ದೇವೆ. ಈ ಸಹಜವಾದಂತಹ ವಿಚಾರವನ್ನ ನಾವು ಮರೆತ ಕಾರಣ ನಮ್ಮನ್ನು ಎಚ್ಚರಿಸಲಿಕ್ಕೆ ಬೇಕಾಗಿ ಈ ಅಖಂಡ ಭಾರತದ ಸಂಕಲ್ಪವನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಅದು ಕೂಡ ನಾವು ಕರ್ನಾಟಕದಲ್ಲಿ ಇದ್ದುಕೊಂಡು ಅಖಂಡ ಭಾರತದ ಸಂಕಲ್ಪವನ್ನ ಮಾಡಲೇಬೇಕಂತೆ. ಯಾಕಂತ ಹೇಳಿದ್ರೆ ಆ ಹಿಮ ತುಂಬಿ
ತುಂಬಿದ ಕಾಶ್ಮೀರದಿಂದ ಹಿಡಿದು ರಾಮೇಶ್ವರದವರೆಗೆ, ಈಚೆಯಿಂದ ಸಿಂಧಿನಿಂದ ಅಸ್ಸಾಮಿನವರೆಗೆ ಇದ್ದಂತಹ ನಾವು ಏನು ಭಾರತ ಅಂತ ಹೇಳುವಂಥ ಒಂದು ಕಲ್ಪನೆಯನ್ನು ಮಾಡ್ತೇವೆ, ಅದನ್ನು ಮೀರಿ ಇತ್ತು. ಆ ಕಲ್ಪನೆಗೆ ನಾವು ಒಂದು ಸೀಮಿತವಾಗಿದ್ದೇವೆ. ಆ ಕಲ್ಪನೆಯಲ್ಲಿ ಇರತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ, ಅಖಂಡ ಭಾರತವನ್ನು ಆಳಿದಂತಹ ಪ್ರಥಮ ಚಕ್ರವರ್ತಿ ಯಾರು ಅಂತ ಇದನ್ನು ಕೂಡ ನಾವು ನೋಡಬಹುದು. ಅದನ್ನು ನೋಡಿದರೆ ಯಾರು ಅಂತ ಹೆಸರು ಸಿಗ್ತದೆ ಅಂತ ಹೇಳಿದರೆ, ಕರ್ನಾಟಕದ ಸಿಂಹ ಅಂತ ಹೇಳುವಂತಹ ಕರುನಾಡಿನ ಸಿಂಹ ಎಂಬಂತಹ ಬಿರುದಾಂಕಿತನಾಗಿದ್ದಂತಹ ಇಮ್ಮಡಿ ಪುಲಕೇಶಿ. ಹಾಗಿದ್ರೆ ಕರ್ನಾಟಕದಾಗಿದ್ದವರು ಕರುನಾಡಿನವರಾಗಿದ್ದುಕೊಂಡು ನಾವು ಅಖಂಡ ಭಾರತದ ಸಂಕಲ್ಪವನ್ನು ಮಾಡಬೇಕಾದಂತಹದ್ದು ಅದು ನಮ್ಮ ಅನಿವಾರ್ಯವಾದಂಥ ಒಂದು ಕರ್ತವ್ಯ ಅಂತ ಹೇಳುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಮುಗಿಸುವ ಮುನ್ನ, ಬಂಧುಗಳೇ, ಸವ್ಯಸಾಚಿ ಅಂತ ಒಬ್ಬರು ಕಾಲಂ ಬರೀತಾರೆ, ನೀವು ಪೇಪರ್ನಲ್ಲಿ ಓದಿರಬಹುದು. ಅದರಲ್ಲಿ ಅವರೊಂದು ಸುಂದರವಾದಂತಹ ನಿದರ್ಶನವನ್ನು ಹೇಳಿದರು. ಅವರು ಹೇಗೆ ಹೇಳ್ತಾರೆ ಅಂತ ಹೇಳಿದರೆ, ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಶ್ವಸಂಸ್ಥೆಯ ಪ್ರತಿನಿಧಿಯಾಗಿ ಭಾರತವನ್ನು ಪ್ರತಿನಿಧಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಮಾಡಿದ ಭಾಷಣದ ತುಣುಕು ಅಂತ ಅವರು ಪತ್ರಿಕೆಯಲ್ಲಿ ಅದನ್ನು ಪ್ರಕಟಿಸ್ತಾರೆ. ಅದು ಅಟಲ್ಜಿಯವರ ಮಾತು ಅಂತ ಲೆಕ್ಕ. ವಿಶ್ವಸಂಸ್ಥೆಯಲ್ಲಿ ಅವರು ಭಾಷಣ ಮಾಡ್ತಾ ಇರ್ತಾರಂತೆ. ಭಾಷಣ ಮಾಡುವಾಗ ಅವರೊಂದು ಸುಂದರವಾದಂಥ ಒಂದು ಕಥೆಯನ್ನು ಹೇಳ್ತಾರೆ. ವಿಶ್ವಸಂಸ್ಥೆಯಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲ ದೇಶದ ಪ್ರತಿನಿಧಿಗಳಿದ್ದಾರೆ. ಅಲ್ಲಿ ಅವರು ಭಾಷಣ ಮಾಡ್ತಾ ಹೇಳ್ತಾರಂತೆ, ಕಶ್ಯಪರು ನೋಡಿ, ಕಶ್ಯಪರು ಅಂತ ಹೇಳಿದರೆ ನೀವೆಲ್ಲ ಹೆಸರು ಕೇಳಿದ್ದೀರಿ, ಮಹರ್ಷಿ ಕಶ್ಯಪರಿಂದ ಕಾಶ್ಮೀರ ಅಂತ ಹೇಳುವಂಥ ಹೆಸರು ಬಂತು ಅಂತ ಹೇಳುವಂಥದ್ದನ್ನು ನಾವು ಒಪ್ಪಿಕೊಂಡಂಥ ಸತ್ಯ. ಕಶ್ಯಪರು ಕಾಶ್ಮೀರದಲ್ಲಿ ವಿಹಾರ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಒಂದು ಸುಂದರವಾದಂತಹ ಕೊಳವನ್ನು ನೋಡ್ತಾರಂತೆ. ಸುಂದರವಾದಂತಹ ಕೊಳವನ್ನು ನೋಡುವಾಗ ಇಲ್ಲಿ ತಾನು ತನ್ನ ನಿತ್ಯ ಕರ್ಮಗಳಿಗೆ ಬೇಕಾಗಿ ಒಮ್ಮೆ ಸ್ನಾನ ಮಾಡಿ ಬರ್ತೇನೆ ಅಂತ ಹೇಳಿ ಅವರು ತನ್ನ ಕಮಂಡಲವನ್ನು ಮತ್ತು ತನ್ನ ಬಟ್ಟೆಗಳನ್ನು ಅಲ್ಲಿಯೇ ಸಮೀಪದಲ್ಲಿ ಇರಿಸಿ ಸ್ನಾನಕ್ಕೆ ಅಂತ ಹೇಳಿ ಸರೋವರಕ್ಕೆ ಇಳಿತಾರಂತೆ. ಕಶ್ಯಪರು ಸರೋವರದಲ್ಲಿ ಸ್ನಾನ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿಯೇ ಹೋಗ್ತಾ ಇದ್ದಂತಹ 2 ಪಾಕಿಸ್ತಾನದವರು ಬಂದು ಒಂದು ಕೀಟಲೆ ಮಾಡಬೇಕು ಅಂತ ಹೇಳಿ ಆ ಕಮಂಡಲವನ್ನು ಮತ್ತೆ ಅವರ ವಸ್ತ್ರವನ್ನು ತೆಗೆದುಕೊಂಡು ಓಡ್ತಾರಂತೆ. ಈ ಮಾತನ್ನು ಹೇಳ್ತಾ ಇದ್ದಾಗೆ ಆ ಒಂದು ಕಲ್ಪಿಸಿಕೊಳ್ಳಿ, ವಿಶ್ವಸಂಸ್ಥೆಯ ಸಭೆಯಲ್ಲಿ ಸಡನ್ ಆಗಿ ಅಲ್ಲಿದ್ದಂತಹ ಪಾಕಿಸ್ತಾನದ ಪ್ರತಿನಿಧಿ ರಾಯಭಾರಿ ಎದ್ದು ಹೇಳ್ತಾನಂತೆ, ಛೆ, ವಾಟ್ ನಾನ್ ಸೆನ್ಸ್ ಯು ಆರ್ ಸ್ಪೀಕಿಂಗ್, ಅಂದರೆ ನೀವು ಏನು ಮಾತಾಡ್ತಾ ಇದ್ದೀರಿ? ಪಾಕಿಸ್ತಾನದವರು ಬಂದು ಕಶ್ಯಪರು ಸ್ನಾನ ಮಾಡ್ತಾ ಇರುವಾಗ ಕಮಂಡಲವನ್ನು ತೆಕ್ಕೊಂಡು ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಯಾಕೆಂದ್ರೆ ಕಶ್ಯಪರು ಇದ್ದಂತಹದ್ದು 5000 ವರ್ಷಗಳ ಹಿಂದೆ ಅಥವಾ 2000 ವರ್ಷಗಳ ಹಿಂದೆ. ಪಾಕಿಸ್ತಾನ ಅಂತ ಹೇಳುವಂತಹದ್ದು 1900 ನಮ್ಮ ವಿಭಜನೆ ಆದ ನಂತರ ಆದಂತಹದ್ದು. ಹಾಗಾಗಿ ಪಾಕಿಸ್ತಾನದವರು ಹೇಗೆ ತಕ್ಕೊಂಡದ್ದು? ವಾಜಪೇಯಿ ಅವರು ನಗ್ತಾ ಹೇಳಿದ್ರು, ನಾನು ಕೂಡ ಅದನ್ನೇ ಹೇಳುದು, ಭಾರತೀಯರು ಕೂಡ ಅದನ್ನೇ ಹೇಳುವಂತಹದ್ದು. ಪಾಕಿಸ್ತಾನ ಅಂತ ಕಾಶ್ಮೀರ ಅಂತ ಹೇಳುವಂತಹದ್ದು ಭಾರತದ್ದು, ಯಾಕೆಂದ್ರೆ ಅದು ಮೊದಲಿಂದ ಇದ್ದಂತಹದ್ದು, ನೀವು ಅದನ್ನು ಈಗ ಕೇಳ್ತಾ ಇರುವಂತಹದ್ದು. ಅದನ್ನೇ ನಾನು ಹೇಳ್ತಾ, ಇಡೀ ಸಭೆ ಇದೇ ರೀತಿಯಲ್ಲಿ ಅವಾಗ ಚಪ್ಪಾಳೆ ಹೊಡೆಯಿತಂತೆ. ಬಂಧುಗಳೇ, ಇದರ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಒಂದು ಸುಂದರವಾದಂತಹ ಕಲ್ಪನೆ ಏನು ಅಂತ ಹೇಳಿದ್ರೆ, ಅಖಂಡವಾಗಿದ್ದಂತಹದ್ದು ಭಾರತದ ಸತ್ಯ. ಭಾರತ ಅಖಂಡವಾಗಿತ್ತು ಅಂತ ಹೇಳುವಂತಹದ್ದು ಸತ್ಯ. ಭಾರತೀಯರು ಎಲ್ಲವೂ ನಮ್ಮ ಸಹಜವಾದ, ನಾವು ಆಧ್ಯಾತ್ಮಿಕವಾಗಿ ಮಾತನಾಡೋದಿದ್ರು ಈ ಭಾರತದ ಮಣ್ಣಿಗೆ ವಿಶೇಷವಾದಂತಹ ಒಂದು ಆಧ್ಯಾತ್ಮಿಕತೆಯ ಹಿನ್ನೆಲೆ ಇದೆ. ಆಧ್ಯಾತ್ಮದಲ್ಲಿ ನಾವು ಹುಡುಕುವಂಥದ್ದು ಯಾವುದನ್ನು ಅಂತ ಹೇಳಿದರೆ ಸತ್ಯವನ್ನು ಹುಡುಕುವಂಥದ್ದು. ನಮ್ಮ ಮುಖ ಇರುವಂಥದ್ದು ಸತ್ಯದ ಕಡೆಗೆ ಅಲ್ಲ. ಈಗ ಅವರು ಹೇಳಿದ್ರು, ಯಾನು ನಂಬುನ ಸತ್ಯ ಅಂತ ಪಡುಮಲೆಯವರು ಒಂದು ಮಾತು ಹೇಳಿದರು. ಅಂದರೆ ನಮ್ಮ ಸದಾ ನಾವು ಯಾವುದನ್ನು ನೋಡ್ತಾ ಇರ್ತೇವೆ, ಯಾವುದನ್ನು ಬಯಸ್ತಾ ಇರ್ತೇವೆ, ಯಾವುದರ ಬಗ್ಗೆ ನಾವು ತುಡಿತಾ ಇರ್ತೇವೆ ಅಂತ ಹೇಳಿದರೆ ಸತ್ಯದ ಬಗ್ಗೆ. ಸತ್ಯ ಏನು ಅಂತ ಹೇಳಿದ್ರೆ ಅಖಂಡ ಭಾರತ ಅಂತ ಹೇಳುವಂತಹದ್ದು ಸತ್ಯ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯನು ಕೂಡ ಆ ಸತ್ಯದ ಬಗ್ಗೆ ಆಧ್ಯಾತ್ಮಿಕ ಹಿನ್ನೆಲೆಯುಳ್ಳವನಾಗಿ ಈ ಪುಣ್ಯದ ಮಣ್ಣಿನಿಂದ ಬಯಸುವಂತಹದ್ದು ಖಂಡಿತವಾಗಿ ಅದು ಮಾಡಬೇಕಾದ ಕೆಲಸ. ಅದನ್ನೇ ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದಕ್ಕೆ ಯಾವ ಅರ್ಥವನ್ನು ಕೊಟ್ಟರು ಕೂಡ ಅದು ಹಳದಿ ಕಣ್ಣಿನ ರೋಗ ಅಂತ ನಾವು ಹೇಳಬೇಕು, ಬೇರೆ ಏನೂ ಇಲ್ಲ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸಹಜವನ್ನ, ಸತ್ಯವನ್ನ ನಾವು ಬಯಸ್ತಾ ಇದ್ದೇವೆ. ಆ ಸತ್ಯದ ಬೆಳಕನ್ನ ಕತ್ತಲೆಯ ಕೋಣೆಯಲ್ಲಿ ಮುಚ್ಚಿಡ್ತೇನೆ ಅಂತ ಹೇಳಿ ಯಾರಾದ್ರೂ ಹೊರಟ್ರೆ ಅವ ಮೂರ್ಖ. ಯಾಕೆಂತ ಹೇಳಿದ್ರೆ ಬಾಗಿಲು ತೆಗೆದಾಗ ತೆರೆಯಲೇಬೇಕು, ತೆರೆದಾಗ ಸತ್ಯ ಹೊರಗೆ ಬರಲೇಬೇಕು. ಇತಿಹಾಸದ ಕಾಪಿನ ಗರ್ಭದಲ್ಲಿ ಹುದುಗಿ ಹೋದಂತಹ ಈ ಸತ್ಯ ಖಂಡಿತವಾಗಿ ಮತ್ತೆ ಹೊರಗೆ ಬರ್ತದೆ ಅಂತ ಹೇಳುವಂತ
ಒಂದು ನಂಬುಗೆಯೊಂದಿಗೆ ಮುಗಿಸುವ ಮುನ್ನ ನಾಡ ಗಡಿಯ ಮಿತಿ ಎಲ್ಲರಿಗೂ ಮರೆತು ಹೋಗಲಿ. ಯಾಕಂದರೆ ನಾವೆಲ್ಲ ಒಂದು ರೀತಿಯಲ್ಲಿ ಅವರು ಹೇಳಿದರು, ಮನೆಯಲ್ಲಿ ಕೂಡ ಸಮಸ್ಯೆ ಬರುವುದು ಯಾವಾಗ ಅಂತ ಹೇಳಿದರೆ ಅಣ್ಣ ತಮ್ಮಂದಿರ ಒಳಗೆ ನಾನು, ನನ್ನದು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಹೇಳುವಂಥ ಸಂಕುಚಿತವಾದಂತಹ ಒಂದು ಭಾವನೆ ಬಂದಾಗ ನಾವು ಇವತ್ತು ಮಾಡಬೇಕಾದಂಥದ್ದು ಏನು ಅಂತ ಹೇಳಿದರೆ ಈ ಸಂಕುಚಿತವಾದಂತಹ ಭಾವನೆಯನ್ನು ಬಿಟ್ಟು ಹಾಕಿ ವಿಸ್ತೃತವಾದಂತಹ ಉದಾತ್ತವಾದಂತಹ ಒಂದು ಭಾವನೆಯನ್ನು ನಮ್ಮ ಮನಸ್ಸಿನೊಳಗೆ ಬೆಳೆಸಿಕೊಳ್ಬೇಕಾದ್ದು. ಹಾಗಾಗಿ ಈ ನಾಡ ಗಡಿಯ ಮಿತಿ ಮರೆತು ಹೋಗಲಿ. ಜಾತಿ, ರೀತಿ, ನೀತಿ, ಭಾಷೆ ಎಂಬ ಭೇದ ನಮ್ಮೊಳಗೆ ಅದು ಅಳಿದು ಹೋಗಲಿ. ಒಂದೇ ಒಂದೇ ಒಂದೇ, ನಾವೆಲ್ಲ ಒಂದೇ ಎಂಬ ಭಾರತೀಯತೆ ಮಾತ್ರ ನಮ್ಮೊಳಗೆ ಸದಾ ಜಾಗೃತವಾಗಿರಲಿ. ಭರತ ಮಾತೆಯ ಅಖಂಡತೆಯ ಕನಸು ನನಸಾಗಲಿ. ನಮಸ್ಕಾರ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251200551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.